ನಿರೇಶ್ ಚಾಲಿಯ ಮೊಗವೀರ ಗ್ರಾಮಸಭಾದ ವತಿಯಿಂದ ಎಸ್ಕೆ ಅಮೀನ್ ಸಮುದಾಯ ಭವನದ ಶಂಕುಸ್ಥಾಪನಾ ಕಾರ್ಯಕ್ರಮ ನಡೆಯಿತು. ಎಸ್ಕೆ ಅಮೀನ್ ಸಮುದಾಯ ಭವನದ ಶಂಕುಸ್ಥಾಪನೆಯನ್ನ ವಿನೋದ್ ಅಮೀನ್ ನೆರವೇರಿಸಿದ್ರು. ಅನಂತರ ಬೆಂಗ್ರೆ ಮಹಾಜನ ಸಭಾದ ಅಧ್ಯಕ್ಷರಾದ ಮೋಹನ್ ಬೆಂಗ್ರೆ ಅವರು ನಿವೇದನಾ ಪತ್ರ ಬಿಡುಗಡೆಗೊಳಿಸಿದ್ರು. ಇದೇ ವೇಳೆ ಮಾತನಾಡಿದ ಬೆಂಗ್ರೆ ನಿರೇಶ್ ಚಾಲಿಯ ಮೊಗವೀರ ಗ್ರಾಮಸಭಾದ ಮಾಜಿ ಅಧ್ಯಕ್ಷರಾದ ವಿಜಯ ಸುವರ್ಣಪುರ, ಎಸ್ಕೆ ಅಮೀನ್ ಸಮುದಾಯ ಭವನ ನಿರ್ಮಿಸಬೇಕೆಂಬುದು ಬಹುದಿನಗಳ ಕನಸಾಗಿತ್ತು. ಆ ಕನಸು ಇದೀಗ ನನಸಾಗಿದೆ ಎಂದರು. ಜನ ಇನ್ನು ಈ ಸಮಾಜ ಇನ್ನು ದುಂಬರ ಕಾರಣ ಆದದ್ದು ಅಂಜಾದ ಪನಗ ಮಾತ್ರ ಶ್ರೀಯುತ ಎಸ್ ಕೆ ಅಮೀನ್ ನಿಜವಾದ ಎನ್ನ ಲೆಕ್ಕದವನ ಹೆಂಗೆ ಕೇಳಿ ಲೆಕ್ಕಡು ಬಾಂಬೆ ಮಾಸ್ಟರ್ ಆದಿತ್ಯರಿಗೆ ಎಷ್ಟೋ ಜೋಕ್ಲಿಗೆ ಶೈಕ್ಷಣಿಕವಾದ ಆರು ವಿದ್ಯಾರ್ಥಿನೇ ಕೊಡ್ತಿದ್ದಾರೆ. ಇನ್ನು ಊರಿಗೆ ಬರ್ತದೆ ಸಾಮಾಜಿಕ ಶೈಕ್ಷಣಿಕ ಕ್ರೀಡೆ ಅಷ್ಟೇ ಇನ್ನಿತರ ಪೂರಾ ಕ್ಷೇತ್ರಗಳ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಅಧ್ಯಕ್ಷರಾದ ಗಂಗಾಧರ ಹೊಸಬೆಟ್ಟು ವಹಿಸಿದ್ರು. ಈ ಸಂದರ್ಭ ಮುಖ್ಯ ಅತಿಥಿಗಳಾಗಿ ಸಮಾಜ ಸೇವಕರಾದ ಶಶಿಕುಮಾರ್ ಮತ್ತು ಬೆಂಗ್ರೆ ನಿರೇಶ್ ಚಾಲಿಯ ಮೊಗವೀರ ಗ್ರಾಮಸಭಾದ ಗುರಿಕಾರರು, ಅಧ್ಯಕ್ಷರು, ಆಡಳಿತ ಸಮಿತಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಶರಸಾಲಿಯನ್ ವಿ4 ನ್ಯೂಸ್ 24/7 ಮಂಗಳೂರು.